ಸುರತ್ಕಲ್ ಗುಡ್ಡಕೊಪ್ಪಲ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಪ್ರದೇಶಕ್ಕೆ ಭೇಟಿ ನೀಡಿ ಪ್ರದೇಶದ ಜನರಿಗೆ ಪಡಿತರ ಕಿಟ್ಗಳನ್ನು ವಿತರಣೆ ಮಾಡಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ 7ನೇ ವಾರ್ಡ್ ಗುಡ್ಡಕೊಪ್ಪಲದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ। ಹೀಗಾಗಿ ಇಲ್ಲಿನ ಜನರಿಗೆ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದೇವೆ। ಸಮೀಪದ ಭಜನಾ ಮಂದಿರದಲ್ಲೂ ಕೂಡ ಸ್ಟಾಕ್ ಇಡಲಾಗಿದ್ದು, ಜನರಿಗೆ ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಅದರ ಸದುಪಯೋಗವನ್ನ ಪಡಿಸಿಕೊಳ್ಳಬಹುದು ಅಂತ ಹೇಳಿದರು। ಬಫರ್ ಝೋನ್ ಇರ್ತದೆ, ಕಂಟೈನ್ಮೆಂಟ್ ಝೋನಲ್ಲಿ ಕಂಪ್ಲೀಟ್ ಸೀಲ್ ಆದ ಕಾರಣ ಇನ್ನು ಒಳಗೆ ಇರುವಂಥ ಯಾರೆಲ್ಲ ವಾಸಿಸುವ ಜನರು ಯಾರಿದ್ದಾರೆ ಮನೆಗಳಿಗೆ ಅಕ್ಕಿ ಮತ್ತು ಗ್ರೋಸರಿ ಐಟಮ್ಗಳನ್ನೆಲ್ಲ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ। ಮತ್ತು ಎಕ್ಸ್ಟ್ರಾ ಇಲ್ಲಿ ಯಾರಿಗಾದರೂ ಬೇಕು ಎಲ್ಲ ಮನೆಯವರಿಗೂ ಮುಟ್ಟಿಸಿ ಮತ್ತು ಸಹ 2ನೇ ರೌಂಡ್ ಏನಾದರೂ ಬೇಕಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ನಾವು ಇಲ್ಲಿರುವಂಥ ಯಾವುದು ಭಜನಾ ಮಂದಿರ ಏನಿದೆ, ರಾಮ ಮಂದಿರ ಏನಿದೆ, ಅಲ್ಲಿ ಸ್ವಲ್ಪ ಸ್ಟಾಕನ್ನು ಸಹ ಮಾಡಿಡ್ತೀವಿ। ಅಂದರೆ ಸ್ಥಳೀಯರಿಗೆ ಬೇಕಾದಾಗ ನಮ್ಮ ಅಲ್ಲಿ ಯಾರು ನಾಯಕರು ಇರ್ತಾರೆ ಅವರ ಮೂಲಕ ಅವರ ಮನೆಗೆ ತಲುಪಿಸೋ ಕೆಲಸವನ್ನು ಸಹ ಮಾಡ್ತಾಯಿದ್ದೇವೆ। ಹತ್ತಿರದ ವೆಜಿಟೇಬಲ್ ತರಕಾರಿ ಅಂಗಡಿಯವ್ರ ಬಳಿ ಮಾತಾಡ್ತೇವೆ, ಇಲ್ಲಿ ಯಾರಾದರೂ ಫೋನ್ ಮಾಡಿದರೆ ಅವರು ಇಮಿಡಿಯೇಟಾಗಿ ಅದನ್ನು ಈ ಪಾಯಿಂಟಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ। ಹಾಗೆ ನಮ್ಮ APMC ಇರುವಂಥ ನಮ್ಮ ಕೆಲವು ಮಿತ್ರರಿದ್ದಾರೆ, ಅವರ ಸಹ ಮಾತಾಡಿದ್ದೇವೆ, ಅವರು ಸಹ ಇಲ್ಲಿ ಕೆಲವು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತಿಲಕ್ ರಾಜ್ ಮತ್ತಿತರ ಕಾರ್ಯಕರ್ತರು ಜೊತೆಗಿದ್ರು।